ರಿಲ್ಯಾಕ್ಸ್ ಮುಟ್ಟುಲ್ಲ ಅದು ನಾನು ಈರಡ ಬಂದಿದ್ದೇನೆ ಏನು ಅಜ್ಜಿನ ಬದರ ಕೊಂಚಮಕ್ಕ ಈ ಸಿನಿಮಾ ಒಂಜಿ ವಾಸ್ತವ ಒಂದು ದಯಪನ್ನಾಗ ಹೆಂಗೆ ತೆಲಿಪಾರ ಪ್ರಯತ್ನ ಮಾಡ್ದ ಆಯ್ತು ಒಟ್ಟಿಗೂ ಒಂಜಿ ಸಿನಿಮಾ ತೊಗೊಂಡಾಗ ಅಕ್ಕಲ ಇಲ್ಲಲ್ಲ ದಾದ ಹಾಪಣದ ಒಂಜಿ ಎಂಕಲ್ನ ಅಜ್ಜಿನ ಎಂಕಲ್ನ ಅಮ್ಮನ ಏರಿನ ಪ್ರಾಯದಾಗ್ಲೇನು ಪೂರ ವರ ಒಂಜಿ ರೌಂಡ್ ನಿಕ್ಲಿಗೆ ಬರ್ಕೊಂಡು ನೆನೆ ಬರ್ಕೊಂಡು ಆ ಪ್ರಯತ್ನ ಹೆಂಗೆ ಪಿದಾಯ ಬನ್ನಾಗಿತ್ತು ಮಾತಿರಲ್ಲ ಬಂದಾಗ ಹೆಂಗೆ ಮಸ್ತ್ ಖುಷಿ ಆದನು ಸಿನಿಮಾ ತೋಲೆ ಎಂಚ ಸ್ಟಾರ್ಟ್ ಆಂಡ್ ಎಂಚ ಮುಗಿಡೊಂದು ಗೊತ್ತಾಬಜಿ ಆತು ವೇಗ ಉಂಡು ಬೊಕ ಮಾತ ಕಲಾವಿದರ್ಲ ಸೂಪರ್ ಆದ ಆ್ಯಕ್ಟಿಂಗ್ ಮಲ್ದೇರು ಅರ್ಜುನ್ ಈತನಟ ಸಸ್ಪೆನ್ಸ್ ಇತ್ತು ಅರ್ಜುನ್ ಎಂಟ್ರಿ ಆಪುಂಡು ಅವಲ ನಿಕ್ಲಿಗೆ ಏನಾಗಲ ಪೋಸ್ಟ್ ಆಟ್ಲ ವೈಟ್ಲ ಇಜ್ಜಿ ಸಿನಿಮಾ ತೋನಾಗ ಮಾತ್ರ ಗೊತ್ತಾಪು ಓ ಅರ್ಜುನ್ ಅಲ್ಲೇನು ಸೊ ಮಾತಿರಲ್ಲ ತೂದು ರಾಪಟನು ಗೆಂದಾವಳು ಆತೆ ನಮಸ್ಕಾರ ರಿಯಲಿ ಮಸ್ತ್ ಖುಷಿ ಆಡ್ ಅದಾದ ಜನಕ್ಲೊಟ್ಟಿಗೆ ನಿಗುಲು ತೂಯಿನಿ ಜನಕ್ಲ ರಿಯಾಕ್ಷನ್ ತಿಕ್ಕಿನ ರಿಯಲಿ ಹಾರ್ಟ್ ಟಚ್ ಆಪುಂಡು ಮೇಡಮ್ ಅಯ್ಯೋ ಎಂಕ್ಲ ಬಾಲೆಲ್ಲ ಈತಡ್ಡೆ ಒಂಜಿ ಡೈರೆಕ್ಷನ್ ಮಧ್ಯೆ ದೇವರಾಗಿ ಒಂದು ಬ್ರೈಟ್ ಫ್ಯೂಚರ್ ಕೊರಾಡೆ ಅಂಚೆನೆ ಮಾತೆಲ್ಲ ಬರ್ತಿದ್ದ ಈ ಮೂವಿ ತೂದು ಎಂಕ್ಲಿಗೆ ಸಪೋರ್ಟ್ ಮಾಡ್ಕೊಡಂದೆ ಅನ್ಕೇನು ಥ್ಯಾಂಕ್ ಯು ಆಡಿಯನ್ಸ್ ಜನಕ್ಕಳೊಟ್ಟಿಗೆ ತೂನಾಗ ಸಿನಿಮಾ ಎಂಜಾಯ್ ಮಂತೆ ಅಲ್ಲ ಹೆಂಗೆ ಇಂಚ ಬಂದ್ಬಿಟ್ಟು ಇಂದು ಗೊತ್ತಾಬಜಿ ಯಾನು ಕುಲ್ದು ನಾ ಪಿರವದ ಸೀಟು 4 ಜನ ಇತ್ತೇವೆ ಯಾನು ಎನ್ನ ಕಾಮಿಡಿ ಆನಮನ ಒಬ್ಬರು ತಿಳಿಬೋದು ಇಂಕೆ ಆಶ್ಚರ್ಯ ಅಂದು ಅವರ ಎಂಕ ತಿಕ್ಕಿನ ಕ್ರೆಡಿಟ್ ಆತು ಎನ್ನ ಗುರುಕುಲ ದೇವದಾಸ್ ಕಾಪಿಕಾಡ್ ಅರಿಗ ತಿಕ್ಕೋನ ಎನ್ನ ಕ್ರೆಡಿಟ್ ಬೊಕ್ಕ ಎಂಗ್ಲೆಂಡ್ ಡೈರೆಕ್ಷನ್ ಮಂತನಂಚಿನ ಅರ್ಜುನ್ ಕಾಪಿಕಾಡ್ ఆయన ಟ್ಯಾಲೆಂಟ್ ಅದೇ ಬಂಡೆ ఆయన ತಟ್ಟದನ ಬಾಲ ಅಂಚೆ ಅದು ఆయన మీద ಬಂದ್ಬಿಟ್ಟು ಬೇಜಾರು ಅನ್ಕೊಚ್ಚಾರಲ್ಲ ఆయన ಟ್ಯಾಲೆಂಟ್ಗೆ ಮೆಚ್ಚೋಡು ಎಡ್ಡೆ ನಾಲೆಜ್ ಉಂಡು ఒక ఓలు ఎంచ ప్రేమ దీపిన పూర కరెక్ట్ 101% సినిమా అంతా రిచ్ బైదంದು ನೀರ್ಲ ತುಯ್ಯಾರು ಸಿನಿಮಾ ಅಂತೂ ಭಾರಿ ಶೋಕ್ ಬೈದಂದು ಈಗ ಕಾಸು ಕೊಡ್ದು ಬರ್ಪುನ ಜನಕ್ಕಲೆಗೆ 2 ಗಂಟೆ ಎಡ್ಡೆ ಎಂಟರ್ಟೈನ್ಮೆಂಟ್ ಉಂಟು ಫೋನಾಗ ಎಡ್ಡೆ ಮೆಸೇಜ್ಲ ಉಂಡು ಅಂಚ ಅದು ಈ ಸಿನಿಮಾಡು ಈ ತುಳು ಜನಕ್ಕಳು ನಮ್ಮ ಸರ್ವಧರ್ಮದ ಮಾತಾ ಜನಕ್ಕುಲ್ಲ ಈ ಸಿನಿಮಾನು ಗೆಂದವೇರೆ ಮನ್ಪಿನ ಧೈರ್ಯ ಉಂಡು ಈ ಸಿನಿಮಾನು ಗೆಂದ ಇರೋದಂಡ ಎಂಕಲ್ಲಾಗೆ ಇಂಡಿಯಾ ಎಂಕಲ್ನೊಟ್ಟಿಗೆ ಎಂಕಲ್ನ ಪ್ರೊಡ್ಯೂಸರ್ನಾಗಲ್ಲಾಗೆ ಇಂದಿಯರು ಅಂಚೆ ಅದು ಮಾತಿರಲ್ಲ ಮತ್ತದು ಈ ಸಿನಿಮಾ ರಾಪಟ ಸಿನಿಮಾನು ತೂಲೇ ಬಂಡದು ಮಾತಾಡೋದು ಕೈ ಮುಗಿದು ನಟ್ಟು ಥ್ಯಾಂಕ್ ಯು ಆಟದ ಮುಳ್ಳುಕ ಸೂಪರ್ ಸೂಪರ್ ಏತ್ ಕಾಮಿಡಿ ಬೋರ್ಡ ಏತ್ ಸ್ಟೋರಿ ಬೋರ್ಡ ಏತ್ ಟ್ರಾಜಿಡಿ ಬೋರ್ಡ ಮಾತ ಕರೆಕ್ಟ್ ಈಕ್ವಲ್ ಆದುಂಡು ಸೂಪರ್ ಡೂಪರ್ ಎನ್ನ ಟೀಮ್ದ ಮೂವಿಂದ ಪನ್ಪಿನತ್ತೆ ಅನ್ನೊಂದು ಕಲಾವಿದ ಪುಗರ್ರೆ ಬಲ್ಲಿ ಅನ್ನೊಂದು ಕಲಾವಿದೆಯದು ಒಂದು ಆಡಿಯನ್ಸ್ ಆದ ಈ ಮೂವಿ ಅಂತ ಮಸ್ತ್ ಇಷ್ಟ ಆಯ್ತು ಇರಗಿಂಚಾಂಡು ಖುಷಿ ಆಯ್ತು ಜನಕ್ಕೂ ಮಾತೆ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಸ್ತ್ ಇಷ್ಟ ಅನ್ನು ಬರೋದಿಲ್ಲ ಇಡೀ ಮೂವಿಡ್ ಈರಂಗ್ಲೆ ಮಸ್ತ್ ಇಷ್ಟ ಯಾರು ಬಂದು ಗೊತ್ತಿದ್ದ ಅವು ಏತು ರೀಚ್ ಆದ್ರೆ ಬಂದು ಹೆಂಗೆ ಗೊತ್ತುಜಿ ಅಂಡ್ ಒಂದು ವೇಳೆ ಇಷ್ಟ ಆದಿತ್ತನಲ್ಲ ಆ ಕ್ಯಾರೆಕ್ಟರ್ ಅದು ಬತ್ತಿತ್ತನಲ್ಲ ಅದು ಪಿರೋ ಡೈರೆಕ್ಟ್ರ್ ಉಳ್ಳೇರು ಡೈರೆಕ್ಟರ್ ಪಂದು ಈನ ಕೂರ್ತಾರ ಈನ ಆ್ಯಕ್ಟಿಂಗ್ ಮಲ್ದು ತೋಜಾದಿರ ಅವೇನು ಯಾನು ಸ್ಕ್ರೀನ್ದ ಮಿತ್ತು ಪ್ಲೇ ಮಾಡ್ದೀನಿ ಅವು ಎಂಚಿನೈತಿನಲ್ಲ ಡೈರೆಕ್ಟ್ರಿಗೆ ಸಂದೋಡು ಥ್ಯಾಂಕ್ ಯು ಎಸ್ ಸರ್ ಮಸ್ತ್ ಖುಷಿ ಅನ್ ಸರ್ ಐಡ್ ದುಂಬು ಒಂಜಿ ಸಿನಿಮಾಗ್ ಒಂಜಿ ಎಡ್ಡೆ ಫಸ್ಟ್ ಎಡ್ಡೆ ಪ್ರೇಕ್ಷಕ ಏರ್ಮಂದ್ ನಾವು ಸೂರಜ್ ಇರೆಗೆಂಚಾಣ್ ಸಿನಿಮಾ ಫಸ್ಟ್ ಬಲ್ಲೆ ಸತ್ಯ ಬಲ್ಲೆ ದೇವರ ನಾಜ ಬಲ್ಲೆ ಅಪ್ಪ ಗಂಟೆ ಬಲ್ಲೆ ಥ್ಯಾಂಕ್ ಯು ಸೋ ಮಚ್ ಸೂರಜ್ ಸಿನಿಮಾಗ್ ಫಸ್ಟ್ ಇತ್ತೆ ಮುಟ ಎಂಗಳೊಟ್ಟಿಗೆ ಸೂರಜ್ ಏಪಾಗ್ಲೇತಾರೆ ಎನ್ನ ಸಿನಿಮಾ ಅಂದತ್ತು ಪ್ರತಿ ತುಳು ಸಿನಿಮಾಗೆ ಸೊ ಇರೆಗೆ ಫಸ್ಟ್ ಥ್ಯಾಂಕ್ ಯು ಆಯ್ತೊಟ್ಟಿಗೆ ನಾನು ಮಸ್ತ್ ಖುಷಿ ಟುಲ್ಲೆ ನಾನು ಈತನಟಿ ಇರೆಂಡ ಓಲ್ ಕೇಂಡಲ್ಲ ನಾನು ಸಿನಿಮಾದ ಬಗ್ಗೆ ಅಂದಲ್ಲ ಪನೊಂದಿಜ್ಜಾಂಡು ಆಂಡ್ ಇನಿ ಪನ್ಪೆ ಜನಕ್ಕಲ ರಿಯಾಕ್ಷನ್ ದೊಟ್ಟಿಗೆ ಆ ಧೈರ್ಯಡ್ ಪನ್ಪೆ ರಾಪಟ ಸಿನಿಮಾನ ತೂಲೆ ನಿಕ್ಲೆ ಖಂಡಿತ ಇಷ್ಟ ಖಂಡಿತ ಈ ನಮ್ಮ ಸಿನಿಮಾಡೊಂಜಿ ನಿಕ್ಲೆಗೆ ಇಲ್ಲಡೆ ಹೋದು ಪಾತ್ರ ನಂಚಿನ ವಿಷಯ ಎಂಕಲ್ನ ಸಿನಿಮಾಡು ಉಂಡು ಸೊ ಮಿಸ್ ಮನ್ಪಂದೆ ಮಾತ ತುಳುವೇರು ಫ್ಯಾಮಿಲಿ ಸಮೇತವಾದ ಬಲೆ ಸಿನಿಮಾ ತೂಲೆ ಜಡ್ಜ್ಮೆಂಟ್ ಇಜ್ಜಿ ಟು ಬಿ ವೆರಿ ಫ್ರ್ಯಾಂಕ್ ಅವು ಸೀನ್ ಯಾನು ಶೂಟ್ ಮಲ್ಪನಾಗ ನಾನು ಬುಲ್ತದೆ ಅದೇ ಪಂಡೆ ಯಾನು ಎನ್ನ ಅಮ್ಮನೊಟ್ಟಿಗೆ ಜಾಸ್ತಿ ಇತ್ತಿನ ಹಿಡ್ದವರ ನಾನು ನಿಜವಾದ ಬುಲ್ತದೆ ಯಾನು ಶೂಟ್ ಮಲ್ಪನಾಗಲ್ಲ ಫಸ್ಟ್ ಯಾನು ಎಡಿಟ್ ಮಲ್ತದ ಅದು ಎನ್ನೋ ಒಂಜಿ ಡೈರೆಕ್ಟರ್ಸ್ ಪ್ರಿವ್ಯೂ ತೂನಾಗ ಹಿಂಗೆ ಸೇಮ್ ಎಂಚಿನ ಫೀಲಿಂಗ್ ಬೈದನ ಅವೇ ಫೀಲಿಂಗ್ ಹೆಂಗಿತ್ತೆ ಈ ಶೋಟ್ ಬರ್ತದೆ ಸೊ ಆ ಟೈಮ್ ಅದು ತೂನಾಗ ಹೆಂಗೆ ಕೊಂಚ ಆದಿತ್ತು ನಾ ಎಡ್ಡೆ ಸಿನಿಮಾ ಮಾರ ಸೊ ಅವೇ ಫೀಲಿಂಗ್ ನಮ್ಮ ಜನಕ್ಲೆಗೆ ಬರ್ತದೆ ಅದೇ ಹಿಂಗೆ ಅವು ಭಾರಿ ಖುಷಿ ವೆರಿ ಪಬ್ಲಿಕ್ ಇತ್ತೆ ನಮ್ಮ ಎಂಚಿನ ಎನ್ನದಿತ್ತೆ ಆ್ಯಸ್ ಅ ತಂಡ ಯಾನ್ ಎರಡು ದುಂಬಲ ಬನ್ನೊಂದಿತ್ತೆ ನಮ್ಮ ಒಂಜಿ ಪೊಸತ್ ಸಿನಿಮಾ ದಾದ ಟ್ರೈ ಮಲ್ತೀನಿ ಅಂದ್ ಪಂಡ ನಮ್ಮ ಆರ್ಟಿಸ್ಟ್ನಾಗಲ್ಡ ಪೊಸತ್ ದಾದ ಉಂಡು ಅವೇನು ಕನ್ನಡ ಪ್ರಯತ್ನ ಮಾಡ್ತೀನಿ ನಮ್ಮ ಸಬ್ಜೆಕ್ಟ್ ಪೊಸತ್ ದಾದ ಅಪ್ಪಣ ಅವೇನು ಕನ್ನಡ ಪ್ರಯತ್ನ ಮಾಡ್ತೀನಿ ಮೇಕಿಂಗ್ ದಾದ ಪೊಸತ್ ಅಪ್ಪಣ ಅವೇನು ಪ್ರಯತ್ನ ಮಾಡ್ತೀನಿ ಸೊ ಐತ ಬಗ್ಗೆ ಜನಕ್ಕೂ ಎಂಗ್ಲಿಗೆ ಪಾತ್ರರಂದುಲು ಇರಂದಾಂಡ ಎಂಕುಲು ಆನಿ ಎನ್ನಿದಿನ ಥಾಟ್ ಎಂಕಲ್ ಬೈದಿನ ಬಂಗಾಗಿ ಇನ್ನು ಎಂಗ್ಲಿಗೆ ರಿಸಲ್ಟ್ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಮಸ್ತ್ ಖುಷಿ ಉಂಡು ಎಂಕ್ ಎಸ್ ಆಫ್ ಕೋರ್ಸ್ ನನ್ನ
ಜನಕ್ಕೂ ಅಕಲ್ನ ಬಾಯಿ ಪಾತೆರಡ್ದು ಎಂಕ್ಲೆಗೆ ಸಿನಿಮಾಗೆ ಬರೋಡು ಸೊ ಅಕಲ್ ಆಶೀರ್ವಾದ ಮಲ್ಪೇರು ಪನ್ಪಿನ ಖಂಡಿತ ಧೈರ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.